ಮಂಗಳೂರು ಮಹಾನಗರ ಪಾಲಿಕೆಯ 2ನೇ ಅವಧಿಯ ಮೇಯರ್ ಸ್ಥಾನಕ್ಕೆ ಮಾರ್ಚ್ 2ರಂದು ಚುನಾವಣೆ ನಡೆಯಲಿದ್ದು ಯಾರು ಗಾದಿಗೆ ಏರುತ್ತಾರೆಂಬ ಬಗ್ಗೆ ಕುತೂಹಲ ಕೇಳಿಬಂದಿದೆ. ಈ ಬಾರಿ ಮೇಯರ್ ಗಾದಿ ಸಾಮಾನ್ಯ ಸ್ಥಾನಕ್ಕೆ ಮೀಸಲಾಗಿರುವುದರಿಂದ ಹಲವರು ಬಿಜೆಪಿ ನಾಯಕರ ಮೂಲಕ ಲಾಬಿಯಲ್ಲಿ ತೊಡಗಿದ್ದಾರೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ ನೋಡಿ. ಮಂಗಳೂರು ಮಹಾನಗರ ಪಾಲಿಕೆಯ ಬಿಜೆಪಿಯ ಮೊದಲ ಅವಧಿಯ ಮೇಯರ್ ಮತ್ತು ಉಪಮೇಯರ್ ಸ್ಥಾನದ ಅಧಿಕಾರಾವಧಿ ಫೆಬ್ರವರಿ 28ಕ್ಕೆ ಕೊನೆಗೊಂಡಿದೆ. ಮಂಗಳೂರು ಮಹಾನಗರ ಪಾಲಿಕೆಯ 2ನೇ ಅವಧಿಯ ಮೇಯರ್ ಸ್ಥಾನಕ್ಕೆ ಮಾರ್ಚ್ 2ರಂದು ಚುನಾವಣೆ ನಡೆಯಲಿದೆ. ಮೊದಲ ಅವಧಿಯಲ್ಲಿ ಮೇಯರ್ ಆಗಿ ದಿವಾಕರ್ ಪಾಂಡೇಶ್ವರ ಮತ್ತು ಉಪಮೇಯರ್ ಆಗಿ ವೇದಾವತಿ ಆಯ್ಕೆಯಾಗಿದ್ದರು. ಪಾಲಿಕೆಯ 2ನೇ ಅವಧಿಯ ಮೇಯರ್ ಸ್ಥಾನಕ್ಕೆ ಮಾರ್ಚ್ 2ರಂದು ಚುನಾವಣೆ ನಡೆಯಲಿದ್ದು, ಹೀಗಾಗಿ ಹೊಸದಾಗಿ ಮೇಯರ್ ಗದ್ದುಗೆ ಏರಲು ಹಲವರು ಕಾತುರದಲ್ಲಿದ್ದಾರೆ. ಮೇಯರ್ ಸ್ಥಾನ ಈ ಬಾರಿ ಸಾಮಾನ್ಯ ಮತ್ತು ಉಪಮೇಯರ್ ಸಾಮಾನ್ಯ ಮಹಿಳೆಗೆ ಮೀಸಲಾಗಿರುವುದರಿಂದ ಪಾಲಿಕೆಯಲ್ಲಿ ಸದಸ್ಯರಾಗಿರುವ ಎಲ್ಲರಿಗೂ ಅರ್ಹತೆ ಇರುತ್ತೆ. ಆದರೆ ಸಾಮಾನ್ಯ ಸ್ಥಾನಕ್ಕೆ ಬರುವ ಸಂದರ್ಭದಲ್ಲಿ ಹಿರಿಯ ಸದಸ್ಯರನ್ನ, ಅದರಲ್ಲೂ ಇತರೆ ಮೀಸಲಾತಿ ಸಿಗದವರನ್ನ ಆಯ್ಕೆ ಮಾಡಲಾಗುತ್ತೆ. ಈ ನೆಲೆಯಲ್ಲಿ ನೋಡಿದ್ರೆ ಪ್ರೇಮಾನಂದ ಶೆಟ್ಟಿ ಮಾತ್ರ ಸೀನಿಯರ್ ವ್ಯಕ್ತಿ. ಅವರು ಮಂಗಳದೇವಿ ವಾರ್ಡ್ನಲ್ಲಿ ಸತತ 5 ಬಾರಿ ಕಾರ್ಪೊರೇಟರ್ ಆಗಿದ್ದಾರೆ. ಹೀಗಾಗಿ ಈ ಬಾರಿ ಪ್ರೇಮಣ್ಣನಿಗೆ ಮೇಯರ್ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಆದರೆ ಸೈಲೆಂಟ್ ಆಗಿರುವ ಪ್ರೇಮಾನಂದರನ್ನ ಹಿಂದಿಕ್ಕಲು ಹಲವರು ತಯಾರಿಯಲ್ಲಿದ್ದಾರೆ. ಇನ್ನು ಸುಧೀರ್ ಶೆಟ್ಟಿ 3 ಅವಧಿಗೆ ಗೆದ್ದು 2ನೇ ಸೀನಿಯರ್ ಆಗಿದ್ರೆ, ಮಂಗಳೂರು ಉತ್ತರ ಕ್ಷೇತ್ರ ವ್ಯಾಪ್ತಿಯ ಶರತ್ ಕುಮಾರ್ ಕುಂಜತ್ತಬೈಲ್ ಮತ್ತು ಜಯಾನಂದ ಅಂಚನ್ ಎಯ್ಯಾಡಿ ಅವರು 2 ಅವಧಿಗೆ ಗೆಲುವು ಕಂಡಿದ್ದಾರೆ. ಇದೇ ವೇಳೆ ಮೇಯರ್ ಸ್ಥಾನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ದಕ್ಷಿಣಕ್ಕೆ ಕೊಡಬೇಕೋ ಉತ್ತರಕ್ಕೆ ಕೊಡಬೇಕೋ ಅನ್ನೋ ಬಗ್ಗೆ ನಿರ್ಧಾರವಾಗಿಲ್ಲ. ಸೋಮವಾರ ರಾತ್ರಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಮೂಲಕ ಮೇಯರ್ ಆಯ್ಕೆ ಮಾಡಲಾಗುತ್ತೆ. ಯಾವುದೇ ಗೊಂದಲಕ್ಕೆ ಆಸ್ಪದ ಕೊಡದೆ ಮೇಯರ್ ಉಪಮೇಯರ್ ಹೆಸರನ್ನ ಅಂತಿಮಗೊಳಿಸಲು ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಪ್ರಮುಖರ ನಿರ್ಧಾರ ಪ್ರಕಾರ ಯಾವರಿಗೆ ಅವಕಾಶಗಳು ಹೇಗೆ ದೊರಕುತ್ತದೆ ಆ ಪ್ರಕಾರ ಹಿರಿಯರು ಕೂತು ಚಿಂತನೆ ಮಾಡ್ತಾರೆ. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಏನು ಕೂತ್ಕೊಂಡು ನಿರ್ಧಾರವನ್ನು ಮಾಡ್ತೇವೆ. ಆ ಏನು ನಿರ್ಧಾರವನ್ನು ಹಿರಿಯರು ಮಾಡ್ತಾರೆ, ಆ ನಿರ್ಧಾರಕ್ಕೆ ನಮ್ಮ 44 ಪಕ್ಷದ ಕಾರ್ಪೊರೇಟರ್ ಕೂಡ ಇದಕ್ಕೆ ಬದ್ಧರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಉತ್ತರ ದಕ್ಷಿಣ ಅಂತೇಳುವಂಥದ್ದು ಯಾವುದೇ ರೀತಿಯ ಇದಿಲ್ಲ. ಒಟ್ಟಾರೆ ಒಂದು ಮಾನದಂಡಗಳಿದೆ. ಮಾನದಂಡಗಳು ಯಾವುದು ಅಂತ ಹೇಳಿದ್ರೆ, ನನ್ನ ಕ್ಷೇತ್ರದ 38 ವಾರ್ಡ್ಗಳು ಕೂಡ ಮಹಾನಗರ ಪಾಲಿಕೆ ಒಳಪಟ್ಟಂತೆ. ಶಾಸಕ ಮಿತ್ರ ಭರತ್ ಶೆಟ್ಟರವರ 22 ವಾರ್ಡ್ಗಳು ಮಹಾನಗರ ಪಾಲಿಕೆ ಪಟ್ಟದ್ದು. ಅವರಿಗೆ ಉಳಿದಂಥ ಪ್ರದೇಶಗಳು ಗ್ರಾಮಾಂತರ ಪ್ರದೇಶಗಳ ಪಂಚಾಯತ್ ಮಟ್ಟದ ವ್ಯವಸ್ಥೆಗಳು ಹೊಂದಿದಂಥ ವಿಧಾನಸಭಾ ಕ್ಷೇತ್ರ ಅವರದು. ಹಾಗಿರುವಾಗ ಅದಕ್ಕೆ ಒಂದು ಮಾನದಂಡ ಇದೆ. ಆ ಮಾನದಂಡವನ್ನು ನಾವು ಕೂತು ಮೊದಲೇ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ತಯಾರು ಮಾಡಿದ್ದೇವೆ. ಏನಂತ ಹೇಳಿದರೆ, ಒಟ್ಟು 5 ವರ್ಷದ ಅವಧಿಯಲ್ಲಿ 3 ಸಲ ಮೇಯರ್ ದಕ್ಷಿಣದ ಭಾಗಕ್ಕೆ ಸಿಗುವಂಥದ್ದು, 2 ಸಲ ಉತ್ತರದ ಭಾಗಕ್ಕೆ ಸಿಗುವಂಥದ್ದು. ಇದು ನಿಶ್ಚಯವಾಗಿದೆ. ಯಾವಾಗ ಸಿಗ್ತದೆ ಅದು ಹಿರಿಯರು ಕೂತು ಚಿಂತನೆ ಮಾಡ್ತಾರೆ. ಇನ್ನು ಗೆದ್ದವರ ಪೈಕಿ ನೋಡಿದ್ರೆ, ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ 22 ಕ್ಷೇತ್ರಗಳಲ್ಲಿ 20 ಮಂದಿ ಗೆಲುವು ಕಂಡಿದ್ರು. ಹೀಗಾಗಿ ಶಾಸಕ ಭರತ್ ಶೆಟ್ಟಿಯ ಕೈ ಮೇಲಾಗಿತ್ತು. ದಕ್ಷಿಣ ಕ್ಷೇತ್ರದಲ್ಲಿ 38 ಕ್ಷೇತ್ರಗಳಲ್ಲಿ 24 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಈ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ಮಂಗಳೂರು ಉತ್ತರಕ್ಕೆ ಮೇಯರ್ ಸ್ಥಾನ ನೀಡಬೇಕೆಂಬ ಲಾಬಿಯನ್ನ ಶಾಸಕ ಭರತ್ ಶೆಟ್ಟಿ ಮಾಡ್ತಾ ಇದ್ದಾರೆ ಎಂಬ ಮಾತು ರಾಜಕೀಯ ಮೊಗಸಲಿಯಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಪ್ರೇಮಾನಂದ ಶೆಟ್ಟಿಯನ್ನ ಪರಿಗಣಿಸಿದ್ರೆ ಉತ್ತರಕ್ಕೆ ಮೇಯರ್ ಸ್ಥಾನ ದಕ್ಕುವ ಸಾಧ್ಯತೆ ಇಲ್ಲ. ದಕ್ಷಿಣಕ್ಕೆ ಮೇಯರ್ ಪಟ್ಟ ಸಿಕ್ಕಿದ್ರೆ ಉಪಮೇಯರ್ ಸ್ಥಾನಕ್ಕೆ ಉತ್ತರದ ಮಹಿಳೆಯನ್ನ ಪರಿಗಣಿಸುತ್ತಾರೆ. ಮಹಿಳಾ ಸದಸ್ಯರ ಪೈಕಿ 4 ಮಂದಿ ಮಾತ್ರ 2 ಅವಧಿಗೆ ಗೆದ್ದವರಿದ್ದಾರೆ. ಮಂಗಳೂರು ಉತ್ತರದಲ್ಲಿ ಹೇಮಾವತಿ ರಘು ಸಾಲ್ಯನ್ ಮತ್ತು ಸುಮಿತ್ರಾ ಕುರಿಯಾಗಿದ್ರೆ, ದಕ್ಷಿಣದಲ್ಲಿ ಶಕೀಲಾ ಕಾವ ಮತ್ತು ಪೂರ್ಣಿಮಾ ಇದ್ದಾರೆ. ಉಳಿದ ಮಹಿಳಾ ಸದಸ್ಯರೆಲ್ಲ ಹೊಸಬ್ರು. ಈ ಪೈಕಿ ಒಬ್ಬರಿಗೆ ಉಪಮೇಯರ್ ಸ್ಥಾನ ದಕ್ಕುವುದು ಖಚಿತ. ಆದರೆ ಇದೇನಿದ್ರೂ ಪಕ್ಷದ ಜಿಲ್ಲಾ ಘಟಕ ಯಾರು ಮೇಯರ್ ಉಪಮೇಯರ್ ಆಗ್ತಾರೆ ಎಂಬ ಬಗ್ಗೆ ನಿರ್ಣಯ ಮಾಡಲಿದೆ. ಮೇಯರ್ ಸ್ಥಾನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ದಕ್ಷಿಣಕ್ಕೆ ಕೊಡಬೇಕೋ ಉತ್ತರಕ್ಕೆ ಕೊಡಬೇಕೋ ಎನ್ನುವ ಬಗ್ಗೆ ನಿರ್ಧಾರವಾಗಿಲ್ಲ. ಎಲ್ಲಿ ನನ್ನ ಏರಿಯಾ ಇರ್ಬೋದು, ದಕ್ಷಿಣ ಇರ್ಬೋದು, ಯಾವ ರೀತಿಯ ಗೊಂದಲ ಸಹ ಇಲ್ಲ. ಇಷ್ಟ ತನಕ ಭಾಜಪ ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇರ್ತದೆ. ಎಲ್ಲ ಹಿರಿಯರು ನನ್ನ ಮಂಡಲದ, ನನ್ನ ವಿಧಾನಸಭಾ ಕ್ಷೇತ್ರದವರು, ದಕ್ಷಿಣ ವಿಧಾನಸಭಾ ಕ್ಷೇತ್ರದವರು, ಅಲ್ಲಿಯ ಶಾಸಕರು ಮತ್ತು ಜಿಲ್ಲೆಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲ ಸೇರಿ ಅದ್ರ ಬಗ್ಗೆ ಒಂದು ಡಿಸಿಷನ್ ಆಗ್ತದೆ. ಯಾರು ಹೇಗೆ ಏನು ಅಂತ, ಯಾವ ರೀತಿಯ ವ್ಯವಸ್ಥೆಯಲ್ಲಿ ನಾವು ಮೇಯರನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವ್ಯವಸ್ಥೆ ಆಗ್ತದೆ. ಎಲ್ಲ ವಿಷಯಗಳನ್ನು ಅದರಲ್ಲಿ ಗಣನೆಗೆ ತೆಗೆದುಕೊಂಡ ನಂತರ ಮೇಯರು, ಉಪಮೇಯರು ಮತ್ತು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರ ಯಾರ್ಯಾರ ಹೆಸರು ಅಂತ ನಮ್ಮ ಜಿಲ್ಲೆಯಿಂದ ಅನೌನ್ಸ್ ಮಾಡ್ತಾರೆ. ಪೈಪೋಟಿ ಅನ್ನುವಂಥ ಶಬ್ದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಶಾಸಕರನ್ನೇ ತೆಗೆದುಕೊಳ್ಳಿ ಅಥವಾ ಚುನಾಯಿತ ಜನಪ್ರತಿನಿಧಿಗಳಾದ ಕಾರ್ಪೊರೇಟರ್ ಇರ್ಬೋದು, ಜಿಲ್ಲಾ ಪಂಚಾಯತ್, ಎಲ್ಲೂ ಸಹ ಪೈಪೋಟಿ ಎನ್ನುವಂಥ ಶಬ್ದನೇ ಉಪಯೋಗದಲ್ಲಿ ಬರುವುದಿಲ್ಲ. ನನ್ನ ಹತ್ರ ಯಾರೂ ಸಹ ಇಷ್ಟುವರೆಗೆ ಬಂದು ಅಥವಾ ವೇದವ್ಯಾಸ ಹತ್ರ ಸಹ ನಾನು ಮಾತಾಡಿದ್ದೇನೆ. ಯಾರೋ ಒಬ್ಬರು ಬಂದು ನಮ್ಮನ್ನು ಮೇಯರ್ ಮಾಡಿ, ನಮ್ಮನ್ನು ಉಪ ಮೇಯರ್ ಮಾಡಿ, ನಮ್ಮನ್ನು ಕಮಿಟಿ ಅಧ್ಯಕ್ಷರು ಮಾಡಿ ಅಂತ ಎಷ್ಟು ತನಕ ಯಾರು ಹೇಳಿಲ್ಲ. ಯಾರಾದರೂ ಹೇಳಿದರೆ ನೀವು ಹೇಳ್ಬೋದು. ಈಗಾಗಲೇ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಪಕ್ಷದ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಅವರಲ್ಲಿ ಮೊದಲ ಸುತ್ತಿನ ಚರ್ಚೆ ನಡೆಸಲು ಸೂಚನೆ ನೀಡಿದ್ದಾಗಿ ಮಾಹಿತಿ ಇದೆ. ಇಂದು ರಾತ್ರಿ ಮೇಯರ್, ಉಪಮೇಯರ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಿರ್ಧಾರ ಹೊರಬೀಳಲಿದೆ. ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಉತ್ತರ ಶಾಸಕ ಭರತ್ ಶೆಟ್ಟಿ ಇವರಿಬ್ಬರ ನಿಲುವು ಮತ್ತು ಪಕ್ಷದ ಪ್ರಮುಖರ ನಿಲುವು ಮೇಯರ್ ಆಯ್ಕೆಯಲ್ಲಿ ನಿರ್ಣಾಯಕವಾಗಲಿದೆ. ಒಟ್ಟು 60 ಸದಸ್ಯ ಬಲದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ 44, ಕಾಂಗ್ರೆಸ್ 14 ಮತ್ತು ಎಸ್ಡಿಪಿಐ 2 ಸ್ಥಾನಗಳನ್ನು ಹೊಂದಿದೆ. ಬಿಜೆಪಿಗೆ ಗರಿಷ್ಠ ಬಹುಮತ ಇರುವುದರಿಂದ ಪ್ರತಿಪಕ್ಷಕ್ಕೆ ಮೇಯರ್ ಸ್ಥಾನದ ವಿಚಾರದಲ್ಲಿ ಯಾವುದೇ ಹಕ್ಕು ಸ್ಥಾಪನೆಗೆ ಈ ಬಾರಿ ಅವಕಾಶವಿಲ್ಲ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.